ವಿಜಯೋತ್ಸವವನ್ನು ಆಚರಿಸಿ ಇಲ್ಲಿಗೆ 25 ವರ್ಷ ಆಯಿತು. 26ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಇವರು ಪ್ರತಿ ವರ್ಷ ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಇಲ್ಲೇ ನಮ್ಮೊಂದಿಗೆ ಹುಟ್ಟಿ ಬೆಳೆದ, ಇದೇ ಊರಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಅವರ ಮೂರ್ತಿಯನ್ನು ಇವತ್ತು ಸುರತ್ಕಲ್ಲಲ್ಲಿ ಪ್ರತಿಷ್ಠೆ ಮಾಡಿ ಅದಕ್ಕೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸುರತ್ಕಲ್ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ 25 ವರ್ಷಗಳಿಂದ ಇವರು ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಸುರತ್ಕಲಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ. ಇದರಿಂದ ನಮಗೆಲ್ಲರಿಗೂ ಒಂದು ಖುಷಿ ವಿಷಯ ಏನಂದರೆ, ಇವತ್ತು ಅವರು ಕ್ಯಾಪ್ಟನ್ ಪ್ರಾಂಜಲಿನ ಪ್ರತಿಮೆಯನ್ನು ಸರ್ಕಲಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅದು ಪರ್ಮನೆಂಟ್ ಆಗಿ ಆಗಬೇಕು, ಆ ಸರ್ಕಲ್ಗೆ ಪ್ರಾಂಜಲಿನ ಹೆಸರು ಬರಬೇಕು. ಅದೇ ರೀತಿ ನಮ್ಮ ಈ ರೋಡ್ ಏನಿದೆ ಸುರತ್ಕಲ್ MRPL ರೋಡ್, ಅದಕ್ಕೆ ಸಹ ಪ್ರಾಂಜಲಿನ ಹೆಸರು ಬರಬೇಕು ಅಂತ ಹೇಳಿ ನಮ್ಮೆಲ್ಲರದು ಆಶೆ ಆಗಿದೆ. ನಮ್ಮದು ಮಾತ್ರ ಅಲ್ಲ, ಜನಸಾಮಾನ್ಯರದು. ಯಾಕೆಂದರೆ ಪ್ರಾಂಜಲ್ ತನ್ನ ಜೀವನದ ಅತಿ ಹೆಚ್ಚಿನ ದಿನಗಳನ್ನು ಸುರತ್ಕಲಲ್ಲಿ ಕಳೆದಿರುವಂಥದ್ದು. ಅವರಿಗೆ ಒಂದು ಗೌರವ ಸಲ್ಲಿಸಿದಾಗೆ ಆಗ್ತದೆ. ಅವರವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ನಮ್ಮದೇ ಸರ್ಕಾರ ಇದ್ದ ಕಾರಣ ನಮಗೆ ಪೂರ್ಣ ಭರವಸೆ ಇದೆ. ನಾವು ನಮ್ಮ ಲೀಡರ್ಸ್ಗಳ ಹತ್ರ ಮಾತಾಡಿ, ನಮ್ಮ ಸರ್ಕಾರದ ಹತ್ರ ಮಾತಾಡಿ ಅತಿ ಶೀಘ್ರವಾಗಿ, ಇನ್ನು ಮರು ವರ್ಷವೇ ಆದಷ್ಟು ಶೀಘ್ರವಾಗಿ ಅಲ್ಲಿ ಪರ್ಮನೆಂಟ್ ಆಗಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಯೋಜನೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಂದ ಹಮ್ಮಿಕೊಂಡಿದ್ದಾರೆ. ಅದು ಸಹ ನಮಗೆ ಸಹಕಾರ ಇದೆ. ಸೊ ನೆಕ್ಸ್ಟ್ ಇಯರ್ ಹೋಪ್ಫುಲಿ ನಾವು ಪರ್ಮನೆಂಟ್ ಸ್ಟ್ಯಾಚ್ಯೂವನ್ನು ಇನಾಗ್ರೇಟ್ ಮಾಡುವ ಒಂದು ಭಾಗ್ಯ ಸಿಕ್ಕಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತೇನೆ. ಒಬ್ಬ ಯೋಧ ನಮ್ಮ ಊರಿನವನೇ ಆಗಿದ್ದಾಗ ನಾವು ಎಲ್ಲಿಯವರ ಹೆಸರು ಇಟ್ಕೊಂಡು ನಮ್ಮ ರೋಡ್ಗಳಿಗೆ ಹೆಸರು ಕೊಡುವಂಥದ್ದು ಅದು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಪ್ರಾಂಜಲ್ ಇಲ್ಲೇ ಹುಟ್ಟಿ ಬೆಳೆದವರು. ಈಗ ಅವರ ಪ್ರತಿಮೆ ನೋಡಿದಾಗ ನಮ್ಮ ಊರಿನವರಿಗೆ ಇನ್ನಷ್ಟು ಹೆಮ್ಮೆ ಆಗ್ತದೆ. ಇನ್ನು ಈ ಯುವಕರಿಗೆ ಅವರು ಒಂದು ಪ್ರೇರಣೆ ಆಗಿ ಅಲ್ಲಿ ಇರ್ತಾರೆ. ಯಾಕೆಂದರೆ ನಮ್ಮ ಊರಿನವರು ಆಗಿರುವಾಗ ಎಲ್ಲಿಯೋ ಇದ್ದವ್ರದ್ದು ಹೆಸರು ನಮ್ಮ ಊರಿಗೆ ಇರುವಂಥ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಅದಲ್ಲದೆ ಸ್ವತಂತ್ರ ಸೇನಾನಿಗಳಲ್ಲಿ ಎಷ್ಟೋ ಜನ ನಮ್ಮ ಮಂಗಳೂರಿನವರಿದ್ದಾರೆ. ನಮ್ಮ ದೇಶಕ್ಕೆ ಬೇಕಾಗಿ ಹೋರಾಟ ಮಾಡಿ ಜೈಲ್ ಪಾಲಾದವರು ಎಷ್ಟೋ ಜನ ಇದ್ದಾರೆ. ಯಾರ ಹೆಸರನ್ನು ಇಡ್ಲಿಕ್ಕೆ ಇವರು ಯೋಚಿಸಿದ್ದಾರೆ, ಅದಕ್ಕಿಂತ ನಮ್ಮ ಊರಿನವರನ್ನೇ ಹೆಸರಿಟ್ಟರೆ ಒಳ್ಳೇದಂತ ನನ್ನ ಅನಿಸಿಕೆ. ಯಾಕೆಂದರೆ ಅವರಿಗೆ ದೇಶ ಸ್ವತಂತ್ರ ಹೋರಾಟ ಮಾಡಿದವರೇ ಬೇಕು ಅಂತಾದರೂ ನಮ್ಮವರೇ ಎಷ್ಟೋ ಜನ ಇದ್ದಾರೆ. ಜೈಲಲ್ಲಿ ಹೋದವರು, ಬಲಿದಾನ ಕೊಟ್ಟವರು ಎಷ್ಟೋ ಜನ ಇದ್ದಾರೆ. ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ಸಿನಲ್ಲಿ ಕೂಡ ಕಾರ್ಗಿಲ್ ವಿಜಯ ದಿವಸವನ್ನು ಹಮ್ಮಿಕೊಂಡಿದ್ದು, ಅದರಂತೆ ಸುರತ್ಕಲ್ನಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇಶಭಕ್ತ ಸಂಘಟನೆ ಕಾರ್ಯಕರ್ತರು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ವರ್ಷದಲ್ಲಿ ಹುತಾತ್ಮರಾದಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರ ಮೂರ್ತಿಯನ್ನು ನಿಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವನ್ನು ಕೂಡ ನಮ್ಮ ಎಲ್ಲ ಸುರತ್ಕಲ್ನ ಮಿತ್ರರುಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಅವರ ಈ ಒಂದು ಕಾಳಜಿಯನ್ನು ಅಭಿನಂದಿಸುತ್ತಾ ಈ ಸಂದರ್ಭದಲ್ಲಿ ಈ ಒಂದು ದಿನದ ನೆನಪಿಗೆ ಮಾತ್ರ ಅಲ್ಲ, ಕ್ಯಾಪ್ಟನ್ ಪ್ರಾಂಜಲ್ ಅವರು ಈ ಸುರತ್ಕಲ್ನಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ಈ ರಸ್ತೆಯಲ್ಲಿ ಅವರು ಓಡಾಡ್ತಾ ಇದ್ದು MRPLನಲ್ಲಿ ಅವರ ತಂದೆ ದುಡಿತಾ ಇದ್ದರು. ದೇಶಕ್ಕಾಗಿ ಸೇವೆ ಸಲ್ಲಿಸಿ ಇವತ್ತು ಹುತಾತ್ಮರಾದ ಪ್ರಾಂಜಲ್ರವರ ನೆನಪು ಸದಾ ನಮ್ಮ ಒಂದಿಗೆ ಇರಬೇಕು ಅನ್ನೋ ಒಂದು ಆಶಾಭಾವ ಹೊಂದಿರುವಂಥ ನಾವು ಈ ಒಂದು ಪುತ್ಥಳಿ ಯಾವುದು ಇವತ್ತು ಒಂದು ಶ್ರದ್ಧಾಭಕ್ತಿಯಿಂದ ಅವರು ಮಾಡಿದ್ದಾರೆ, ಅದು ಶಾಶ್ವತವಾಗಿ ಅಲ್ಲಿ ಒಂದು ಪ್ರಾಂಜಲ್ ಅವರ ಪುತ್ಥಳಿ ಮತ್ತು ಪ್ರಾಂಜಲ್ ಸರ್ಕಲ್ ಅಲ್ಲಿ ಆಗುವರೆ ನಾವೆಲ್ಲರೂ ಶ್ರಮಿಸಬೇಕಾದಂಥ ಒಂದು ಅಗತ್ಯ ಇದೆ. ಅದೇ ರೀತಿ
ಸುರತ್ಕಲ್ನಿಂದ MRPL ವರೆಗೆ ರೋಡ್ ಹೋಗುವಂಥ ಆ ರಸ್ತೆಗೆ ಕೂಡ ಪ್ರಾಂಜಲ್ ರಸ್ತೆ ಮತ್ತು ಪ್ರಾಂಜಲ್ ಸರ್ಕಲ್ ಅಂತ ಹೆಸರಿಟ್ಟರೆ ನಿಜವಾದ ಒಬ್ಬ ಯೋಧನಿಗೆ ನಾವು ಗೌರವ ತೋರಿಸಿದಂತೆ ಆಗ್ತದೆ ಅನ್ನೋ ಒಂದು ನಮ್ಮ ಭಾವನೆ. ಈ ಬಗ್ಗೆ ನಮ್ಮ ಹಿರಿಯ ನಾಯಕರು ಸಂಪರ್ಕವನ್ನಿಟ್ಟು ಅವರಿಗೆ ಈ ಬಗ್ಗೆ ತಿಳಿ ಹೇಳಿ ಸರ್ಕಾರದ ವತಿಯಿಂದ ಕೂಡ ಏನು ಸಹಾಯಗಳನ್ನು ಇದಕ್ಕೆ ಮಾಡಬೇಕು ಅನ್ನೋ ಒತ್ತು ಕೊಡುವಂಥ ಕೆಲಸ ಮಾಡಬೇಕು ಅಂತ ಅವರಿಗೆ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಆಶೆ ಏನಂದರೆ ಸುರತ್ಕಲ್ ಸರ್ಕಲ್ಗೆ ಕ್ಯಾಪ್ಟನ್ ಪ್ರಾಂಜಲ್ ಸರ್ಕಲ್ ಅಂತ ಹೆಸರು ಬರಬೇಕು. ಅದೇ ರೀತಿ ಆ ಸುರತ್ಕಲ್ MRPL ರಸ್ತೆಗೆ ಕ್ಯಾಪ್ಟನ್ ಪ್ರಾಂಜಲ್ ರಸ್ತೆ ಅಂತ ಹೆಸರಿಟ್ಟರೆ ನಾವು ದೇಶದ ಒಬ್ಬ ಯೋಧನಿಗೆ ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಗೌರವ ಸಲ್ಲಿಸಿದಂತ ಆಗ್ತದೆ ಅನ್ನೋದು ನಮ್ಮೆಲ್ಲರ ಭಾವನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ